ಕೇಂದ್ರ ಹಣಕಾಸು ಸಚಿವೆಯ ವೈಫಲ್ಯದಿಂದಲೇ ಜಿಡಿಪಿ ಕುಸಿತವಾಗಿದೆ. ದೇಶಕ್ಕೆ ಒಳಿತು ಆಗಬೇಕಿದ್ರೆ ಅವರನ್ನು ಬದಲಾಯಿಸಲೇಬೇಕು ಎಂದು ಮಾಜಿ ಸಚಿವ ಯುಟಿ ಖಾದರ್ ಆಗ್ರಹಿಸಿದರು. ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜ್ಯದ ಜಿಎಸ್ಟಿ ಪಾಲನ್ನು ಕೊಡದೆ ಕೇಂದ್ರ ಅನ್ಯಾಯ ಮಾಡಿದೆ. ಆರ್ಬಿಐ ಸಾಲದ ಪ್ರಸ್ತಾಪವನ್ನ ರಾಜ್ಯ ಸರ್ಕಾರ ತಿರಸ್ಕರಿಸಲಿ. ರಾಜ್ಯದ ಹಕ್ಕನ್ನು ಪಡೆಯಲು ರಾಜ್ಯ ಸರ್ಕಾರ ಹೋರಾಡಬೇಕು. ರಾಜ್ಯದ ಹಕ್ಕಿಗಾಗಿ ಸಂಸದರು ಸೇರಿ ಸಂಸತ್ ಮುಂದೆ ಧರಣಿ ನಡೆಸಲಿ. ರಾಜ್ಯದ ಹಕ್ಕನ್ನ ಪಡೆಯುವುದು ಸ್ವಾಭಿಮಾನ, ಗೌರವದ ಪ್ರಶ್ನೆಯಾಗಿದೆ. ಕೇಂದ್ರ ಸರ್ಕಾರ ಆಡಳಿತದ ಪ್ರತಿ ಕ್ಷೇತ್ರದಲ್ಲೂ ವಿಫಲವಾಗಿದೆ. ತಮ್ಮ ವೈಫಲ್ಯಕ್ಕೆ ಕೇಂದ್ರ ಸಚಿವರು ದೇವರನ್ನ ದೂಷಣೆ ಮಾಡುತ್ತಿದ್ದಾರೆ. ಕೇಂದ್ರದ ಧೋರಣೆ ಆಕ್ಟ್ ಆಫ್ ಗಾಡ್ ಅಲ್ಲ, ಆಕ್ಟ್ ಆಫ್ ಫ್ರಾಡ್ ಆಗಿದೆ ಎಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಯುಟಿ ಖಾದರ್ ವಾಗ್ದಾಳಿ ನಡೆಸಿದರು. ಸಂವಿಧಾನಬದ್ಧವಾಗಿ ಕರ್ನಾಟಕ ರಾಜ್ಯಕ್ಕೆ ತಮ್ಮ ಹಕ್ಕು ಯಾವುದನ್ನು ಸಿಗಬೇಕಂತ ಜಿಎಸ್ಟಿ ಮುಖಾಂತರ ಅದನ್ನು ಇವತ್ತು ಕರ್ನಾಟಕ ರಾಜ್ಯಕ್ಕೆ ಕೊಡಲು ನಿರಾಕರಿಸಿ ನೀವೇ ಸಾಲ ತೆಕ್ಕೊಳ್ಳಿ ಅಂತ ಇವತ್ತು ರಾಜ್ಯ ಸರ್ಕಾರಕ್ಕೆ ಕೈಯನ್ನು ತೋರಿಸಿ ಇವತ್ತು ಕೇಂದ್ರದ ಜವಾಬ್ದಾರಿಯಿಂದ ನುಣುಚಿಕೊಂಡಿರುವುದು ಕೇಂದ್ರ ಸರ್ಕಾರ ಆಡಳಿತ ಮಟ್ಟದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತೇಳಿ ತೋರಿಸುವಂತ ಒಂದು ಸಂಕೇತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪ್ರತಿಯೊಂದು ಕೂಡ ಜನರನ್ನು ಇವತ್ತು ದೋಷಣ ಮಾಡ್ತಿದ್ರು, ಈಗ ದೇವರನ್ನು ಕೂಡ ಇವರು ದೋಷಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಕೋವಿಡ್ ಆಕ್ಟ್ ಆಫ್ ಗಾಡ್, ಈಗ ಜಿಎಸ್ಟಿಗೆ ಸಂಬಂಧಪಡುವ ಸಂದರ್ಭದಲ್ಲಿ ಅದಕ್ಕೆ ಆಕ್ಟ್ ಆಫ್ ಗಾಡ್. ಜಿಡಿಪಿ -23ಗೆ ಬಂದಿದೆಲ್ಲ, ಅದು ಯಾರು ಕಾರಣ? ಅದಕ್ಕೆ ಯಾರು ಕಾರಣ? ಇವತ್ತು ನಿರುದ್ಯೋಗ ಸಮಸ್ಯೆ ಸೃಷ್ಟಿಯಾಗಿದೆಯಲ್ಲ, ಇದಕ್ಕೆ ಯಾರು ಕಾರಣ? ಆದ ಕಾರಣ ಇವತ್ತು ಕೇಂದ್ರ ಯಾವ ಈ ಮಾತನ್ನು ಹೇಳ್ತಾ ಇದೆ, ಆಕ್ಟ್ ಆಫ್ ಗಾಡ್. ಇದು ಆಕ್ಟ್ ಆಫ್ ಗಾಡ್ ಅಲ್ಲ, ಇದು ಆಕ್ಟ್ ಆಫ್ ಫ್ರಾಡ್. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು.